ಪದವು ಅಂದರೆ ಅಲ್ಲಿ ಕೊರಗಜ್ಜ, ನಮ್ಮ ತುಳುನಾಡಲ್ಲಿ ನಾವು ನಂಬುವಂತಹ ದೈವ, ತುಂಬ ಕಾರಣಿಕ ದೈವ. ಕೊರಗಜ್ಜನ ದರ್ಶನಕ್ಕೆ ಹೋಗ್ತಾ ಇದ್ದೇನೆ. ಇವಾಗ ಆಗಲೇ ಒಂದು 2:30-3 ಗಂಟೆ ಆಯಿತು. ಸ್ವಲ್ಪ ಬೇಗ ಹೊರಡಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಬಿಸಿಲು ಬೇರೆ ತುಂಬ ಇದೆ. ನಾನು ನನ್ನ ಮಗ ಹೋಗ್ತಾ ಇದ್ದೇವೆ. ಕುತ್ತಾರು ಪದವು ಕೊರಗಜ್ಜ ಕಟ್ಟಿ ಅಂತ ಆ ಜಾಗಕ್ಕೆ ಹೆಸರೇ. ನಮ್ಮ ನೇತ್ರಾವತಿ ಬ್ರಿಡ್ಜ್ ದಾಟಿ ಹೋಗಬೇಕು. ನಾನು ನಿಮಗೆ ಹೋಗ್ತಾ ತೋರಿಸ್ತೇನೆ. ನಾನು ಅಕ್ಕಕ್ಕೆ ತುಂಬ ಟೈಮ್ ಆಯಿತು ನಾನು ಅಲ್ಲಿಗೆ ಹೋಗದೆ. ಅಲ್ಲಿಗೆ ಹೋಗಿ ಏನು ನೀವು ಪ್ರೇ ಮಾಡಿ ಏನು ಬೇಡ್ಕೊಂಡ್ರು ಖಂಡಿತ ಕೊರಗಜ್ಜ ನೆರವೇರಿಸ್ತಾನೆ ಅನ್ನೋದು ನಮ್ಮ ತುಳುನಾಡಿನ ಜನರ ನಂಬಿಕೆ. ಅದು ನಿಜ ಕೂಡ ಹೌದು. ಇದು ನನ್ನ ಅನುಭವಕ್ಕೆ ಬಂದ ಮಾತಿಂದ ನಾನು ಹೇಳ್ತಾ ಇರೋದು. ನಾನು ಹೋಗಿ ಬರ್ತೇನೆ. ನಾನು ನಿಮಗೆ ಅಲ್ಲಿಯ ವಿಡಿಯೋ ಕೂಡ ತೋರಿಸ್ತೀನಿ. ಒಳಗೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಯಾಕೆಂದರೆ ಎಲ್ಲ ಕಡೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ದೇವಸ್ಥಾನ ಆಗಿ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಅಬ್ಜೆಕ್ಷನ್ ಇರುತ್ತೆ. ನಾನು ಹೊರಗೆ ಎಲ್ಲಿಗೆ ಹೋಗೋದು ಹೇಗೆ ಅಂತ ಎಲ್ಲ ತೋರಿಸ್ತೇನೆ. ನಾನು ನಿಮಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನಾನು ಹೊರಡ್ತೇನೆ. ಹೊರಡ್ತಾ ಇದ್ದೇವೆ. ಇಲ್ಲಿ ಮಾಸ್ಕ್ ಕಂಪಲ್ಸರಿ. ಅದು ನಮ್ಮ ಡ್ಯೂಟಿ ಕೂಡ ಹೌದು, ಜನರ ಡ್ಯೂಟಿ ಕೂಡ ಹೌದು. ಯಾರೋ ಹೇಳಿಸಿಕೊಂಡು ಹಾಕುವಂಥದ್ದಲ್ಲ, ಇದು ನಮ್ಮ ಸೇಫ್ಟಿ ಅಲ್ವಾ. ಸೊ ಮಾಸ್ಕ್ ಕಂಪಲ್ಸರಿ ಹಾಕಬೇಕು ನಾವು. ಬಿಸಿಲಿರೋದ್ರಿಂದ ನಾನು ಗ್ಲಾಸ್ ಹಾಕ್ಕೊಂಡಿದ್ದೇನೆ. ಆನಂತರ ಹೆಲ್ಮೆಟ್. 2 ವೀಲರಲ್ಲಿ ಹೋಗ್ತಾ ಇದ್ದೇವೆ. ನಾವು ಹೋಗಿ ಬರ್ತೇವೆ ಅಂದರೆ ನಾನು ನಿಮಗೆಲ್ಲ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಈಗ ನಾವು ಗಾಡಿಗೆ ಪೆಟ್ರೋಲ್ ಎಲ್ಲ ತುಂಬಿಸಿಕೊಂಡು ಲಾಲ್ಬಾಗ್ ಕಡೆ ಹೋಗ್ತಾ ಇದ್ದೇವೆ. ಲಾಲ್ಬಾಗ್ನಿಂದ ವಿಜಯ್ಗಾಗಿ KSRTCಗಾಗಿ ವಿಜಯ್, ಅನಂತರ ಹೈವೇಗೆ ಜಾಯಿನ್ ಆಗಿ ಅಲ್ಲಿಂದ ಸ್ಟ್ರೇಟ್ ನಂತೂರು ಪಂಪೆಲ್ಗಾಗಿ ಹೋಗ್ತಾ ಇದ್ದೇವೆ. ಈಗ ಲಾಲ್ಬಾಗ್ ಸಿಟಿ ಕಾರ್ಪೊರೇಷನ್ ಬಿಲ್ಡಿಂಗ್ ಕಾಣ್ತಾ ಉಂಟು ನೋಡಿ. ಇದು ಮಂಗಳೂರು ಮಹಾನಗರ ಪಾಲಿಕೆ, ಅಂದರೆ ಲಾಲ್ಬಾಗ್ ಸಿಗ್ನಲ್. ಇದು ಸಾಯಿಬಿನ್ ಕಾಂಪ್ಲೆಕ್ಸ್. ಇದು ನಮ್ಮ ಮಂಗಳೂರಲ್ಲಿ ಮೊಟ್ಟ ಮೊದಲ ದೊಡ್ಡ ಕಾಂಪ್ಲೆಕ್ಸ್ ಅಂತೆ. ಈಗ ನಾವು KSRTC ರೋಡ್ ಕಡೆ ಹೋಗ್ತಾ ಇದ್ದೇವೆ. ಲಾಲ್ಬಾಗ್ನಿಂದ ಲೆಫ್ಟ್ ಟರ್ನ್ ಆಗಿ ಇಲ್ಲಿ ಕಾಣ್ತಾ ಇದೆ ನೋಡಿ ಬಿಗ್ ಬಜಾರ್. ಇದುವೇ ಮಂಗಳೂರಿನ ಬಿಗ್ ಬಜಾರ್. ಇದಕ್ಕಿಂತ ಸ್ವಲ್ಪ ಮುಂದೆ ಹೋದಾಗ ನಮಗೆ ರೈಟ್ ಸೈಡಲ್ಲಿ ಕಾಣೋದು KSRTC ಮೇನ್ ಬಸ್ ಸ್ಟ್ಯಾಂಡ್. ಇದು ವಿಜಯಲ್ಲಿರುವಂತಹ KSRTC ಬಸ್ ಸ್ಟ್ಯಾಂಡ್. ಇದು ಮುಂದೆ ಹೋಗ್ತಾ ನಾವು ವಿಜಯ್ ರೋಡನ್ನು ಜಾಯಿನ್ ಆಗಿ ಅಲ್ಲಿಂದ ಹೈವೇ ಕದ್ರಿ ಸ್ಟೇಷನ್ ಸಿಗುತ್ತೆ. ಅಲ್ಲಿಂದ ಹೈವೇಗೆ ಜಾಯಿನ್ ಆಗಿ ಆನಂತರ ಈಗ ಹೈವೇ ಸಿಕ್ತು ನಮಗೆ. ಹೈವೇಲಿ ಹೋಗ್ತಾ ಇದ್ದೇವೆ. ನಾವು ನಂತೂರು ಕಡೆ ಹೋಗ್ತಾ ಇದ್ದೇವೆ. ಇಲ್ಲಿ ರೋಡಿನ ಆ ಕಡೆ ಈ ಕಡೆ ಈ ಮಣ್ಣಿನ ಮಡಿಕೆ, ಅಂದರೆ ನಾವು ಜಾಸ್ತಿಯಾಗಿ ಮಂಗಳೂರಲ್ಲಿ ಬಳಸ್ತೇವೆ ಇದನ್ನು. ಮೀನು ಸಾರಿಗೆ, ಆಮೇಲೆ ಚಿಕನ್ ಸಾರಿಗೆಲ್ಲ ಬಳಸುವಂತಹ ಮಣ್ಣಿನ ಮಡಿಕೆ. ನಾವು ತುಳುವಲ್ಲಿ ಬಿಸಲೆ ಅಂತ ಹೇಳ್ತೇವೆ. ಮಣ್ಣಿನ ಬಿಸಲೆ ಅಂತ ಇದನ್ನು ಹೇಳ್ತೇವೆ. ಅದೆಲ್ಲ ತುಂಬ ಬೇರೆ ಬೇರೆ ಸೈಜಲ್ಲಿ ಮತ್ತು ಬೇರೆ ಬೇರೆ ಆಕಾರದಲ್ಲಿ ನಿಮಗೆ ಇಲ್ಲಿ ಸಿಗ್ತದೆ. ನಾನು ಜಾಸ್ತಿ ಮೀನಿನ ಸಾರನ್ನು ಇದೇ ಪಾತ್ರೆಯಲ್ಲಿ ಮಾಡೋದು. ಮಣ್ಣಿನ ಪಾತ್ರೆ ಬಿಸಲೆ ಅಂತ ನಾವು ತುಳುವಲ್ಲಿ ಹೇಳ್ತೇವೆ. ಈ ಪಾತ್ರೆಯಲ್ಲೇ ನಾನು ಜಾಸ್ತಿ ಮಾಡ್ತೇನೆ ಮೀನಿನ ಸಾರು. ಇದು ನೋಡಿ, ಇದು ನಾವು ಹೋಗ್ತಾ ಇರೋದು ಈಗ ಪಂಪೆಲ್ ಕಡೆಗೆ ಹೋಗ್ತಾ ಇದ್ದೇವೆ. ಇದು ನೋಡಿ ಪಂಪೆಲ್ ಬ್ರಿಡ್ಜ್. ಹೊಸದಾಗಿ ಮೊನ್ನೆ ಒಂದು 2-3 ತಿಂಗಳ ಹಿಂದೆ ಉದ್ಘಾಟನೆಗೊಂಡಂತಹ ಪಂಪೆಲ್ ಬ್ರಿಡ್ಜ್ ಇದೆ. ಎಲ್ಲರಿಗೂ ಗೊತ್ತಿರುವಂತಹ ಬ್ರಿಡ್ಜ್, ಫ್ಲೈಓವರ್. ಇದು ಪಂಪೆಲ್ ಫ್ಲೈಓವರ್ ಹೇಳಿದರೆ ತುಂಬ ಫೇಮಸ್ ಆಗಿರುವಂತಹ ಫ್ಲೈಓವರ್ ಇದು ನೋಡಿ. ಇಲ್ಲಿಂದ ನಾವು ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೇವೆ. ಈಗ ಕೆಳಗೆ ನಮಗೆ ಅಲ್ಲಿ 4 ಮಾರ್ಗ ಜಾಯಿನ್ ಆಗ್ತದೆ. ಇದರ ಕೆಳಗೆ ನಮ್ಮ ಫ್ಲೈಓವರ್ ಕೆಳಗೆ ಒಂದು ಸ್ಟ್ರೈಟ್ ನಾವು ಧರ್ಮಸ್ಥಳಕ್ಕೆ ಹೋಗುವಂಥ ರೋಡು, ಮತ್ತೊಂದು ನಾವು ಹೋಗ್ತಾ ಇದ್ದೇವೆ ನೋಡಿ ಆ ರೋಡು ನೇತ್ರಾವತಿ ಉಳ್ಳಾಲ ಕಡೆ ಹೋಗುವಂಥ ರೋಡು, ಮತ್ತೊಂದು ನಮ್ಮ ನಂತೂರು ಕಡೆ ಹೋಗುವಂಥ ರೋಡು, ಮತ್ತೊಂದು
ಕಂಕನಾಡಿ ಕಡೆಗೆ ಹೋಗುವಂತಹ ರೋಡು. ಈಗ ನಾವು ಸ್ಟ್ರೈಟ್ ಉಳ್ಳಾಲ ರೋಡಲ್ಲಿ ಹೋಗ್ತಾ ಇದ್ದೇವೆ ನಾವು. ಈಗ ಇದು ಎಕ್ಕೂರು ಅಂತ ಬರುತ್ತೆ, ಆ ರೋಡಲ್ಲೇ ಹೋಗ್ತಾ ಇದ್ದೇವೆ, ಮೇನ್ ಹೈವೇ ರೋಡಲ್ಲಿ. ಇಲ್ಲೂ ನೋಡಿ ರೋಡಿನ ಎರಡು ಬದಿಯಲ್ಲೂ ಜ್ಯೂಸ್ ಅಂಗಡಿ, ಆಮೇಲೆ ಸಿಯಾಳದ ಅಂಗಡಿ, ಈ ಥರ ಎಲ್ಲ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈ ಬಿಸಿಲಿನ ಬೇಗೆಗೆ ಸಿಯಾಳ ಜ್ಯೂಸ್ ಇದೆಲ್ಲ ಜಾಸ್ತಿ ಕುಡಿತಾರೆ ಜನ. ಹಾಗಾಗಿ ಎರಡು ಇಕ್ಕೆಲೆಗಳಲ್ಲೂ ಕೂಡ ಅಂಗಡಿಗಳನ್ನು ನಾವು ಸಣ್ಣ ಸಣ್ಣ ಗುಡಂಗಡಿಗಳನ್ನು ಕಾಣ್ಬೋದು. ನೇರ ನಾವು ಮುಂದೆ ಹೋಗ್ತಾ ನಮಗೆ ಇಲ್ಲಿ ಕಾಣಸಿಗುವುದು ನೇತ್ರಾವತಿ ಬ್ರಿಡ್ಜ್, ನೇತ್ರಾವತಿ ಸಂಕ. ಸಂಕದ ನೇತ್ರಾವತಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೇವೆ ನಾವು. ಒಂದು ಕಡೆಯಿಂದ ನಮಗೆ ಹೋಗಲಿಕ್ಕೆ, ಮತ್ತೊಂದು ಆ ಕಡೆ ಈ ಬ್ರಿಡ್ಜ್ ಮೇಲೆ ನಮಗೆ ಹಿಂದೆ ಬರಲಿಕ್ಕೆ, ಅಂದರೆ ಇದು ನಾವು ಈಗ ಹೋಗುವಂಥ ಆಪೋಸಿಟ್ ಸೈಡಲ್ಲಿರುವಂಥದ್ದು ನಾವು ವಾಪಸ್ ಬರಲಿಕ್ಕೆ ಬರುವಂತಹ ಮಾರ್ಗ, ಹಿಂತಿರುಗಿ ಬರುವಂತಹ ಮಾರ್ಗ. ಈಗ ನಾವು ಹೋಗ್ತಾ ಇರೋದು ಉಳ್ಳಾಲದ ಕಡೆಗೆ, ತೊಕ್ಕೊಟ್ಟು ಉಳ್ಳಾಲದ ಕಡೆಗೆ ಹೋಗ್ತಾ ಇದ್ದೇವೆ, ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೇವೆ. ಈಗ ಎದುರು ನಮಗೆ ಸಿಗೋದು ತೊಕ್ಕೊಟ್ಟು ಜಂಕ್ಷನ್ ನಾವು ರೀಚ್ ಆದೆವು ಈಗ. ಈಗ ತೊಕ್ಕೊಟ್ಟು ಬಸ್ ಸ್ಟ್ಯಾಂಡ್ ಕಡೆ ನಾವು ಹೋಗ್ತಾ ಇದ್ದೇವೆ. ಈಗ ಬಸ್ ಸ್ಟ್ಯಾಂಡ್ ಒಳಗಡೆಯಿಂದ ನಾವು ಕುತ್ತಾರ್ ಈ ರೋಡನ್ನು ನಾವು ಜಾಯಿನ್ ಆದೆವು. ರೋಡ್ ಮಾತ್ರ ಕಂಪ್ಲೀಟಾಗಿ ಹೋಗಿದೆ, ಇಲ್ಲಿ ಪರವಾಗಿಲ್ಲ. ಆನಂತರ ಸ್ವಲ್ಪ ಮುಂದೆ ಹೋದಾಗ ರೋಡ್ ಫುಲ್ಲು ಹೋಗಿದೆ. ಟೂ ವೀಲರಲ್ಲಿ ಹೋಗುವಾಗಂತೂ ಕಂಪ್ಲೀಟಾಗಿ ಧೂಳು ಮತ್ತು ಫುಲ್ಲು ಸೊಂಟ ನೋವು ಬರುವಂಥದ್ದು. ಅಷ್ಟು ಹೊಂಡ, ಅಷ್ಟು ಜಲ್ಲಿಕಲ್ಲೆಲ್ಲ ಎದ್ದಿದೆ ನೋಡಿ, ರೋಡೆಲ್ಲ ಹೋಗಿದೆ. ಈ ರೋಡಲ್ಲೇ ಮುಂದೆ ಹೋಗ್ತಾ ನಮಗೆ ದೇರಳಕಟ್ಟೆ ಕೂಡ ಸಿಗುತ್ತೆ ನಮಗೆ. ಸ್ಟ್ರೈಟ್ ರೋಡಲ್ಲಿ ಮುಂದೆ ಹೋಗಬೇಕು, ಇದು ಕುತ್ತಾರ್ ರೋಡು. ಸ್ಟ್ರೈಟ್ ನಾವು ಮುಂದೆ ಹೋದರೆ ಇದೇ ರೋಡಲ್ಲಿ ನಮಗೆ ದೇರಳಕಟ್ಟೆ ಕೂಡ ಸಿಗ್ತದೆ ನೋಡಿ. ರೋಡ್ ನೋಡಿ, ಸಂಪೂರ್ಣವಾಗಿ ಎಲ್ಲ ಜಲ್ಲಿಕಲ್ಲೆಲ್ಲ ಎದ್ದು ಹೊಂಡ ಕಾಣ್ತಾ ಉಂಟು. ಮಳೆಗಾಲದಲ್ಲೆಲ್ಲಾದರೂ ಹೋದರೆ ಗ್ಯಾರಂಟಿ ಹೊಂಡಕ್ಕೆ ಬೀಳುದು. ಇಲ್ಲೊಂದು ನೋಡಿ, ಇಲ್ಲೊಂದು ದೈವದ ನಮಗೆ ಚಾವಡಿ ಕಾಣ್ತಾ ಉಂಟು, ಅಂದರೆ ದೈವಸ್ಥಾನ ಕಾಣ್ತಾ ಉಂಟು ನಮಗೆ. ಇದು ದೇವಸ್ಥಾನ, ಇದು ನಮಗೆ ಕುತ್ತಾರಿಗಿಂತ ಸ್ವಲ್ಪ ನಾವು ಹಿಂದೆ ನಮಗೆ ಸಿಗುತ್ತೆ. ಇದು ಒಂದು ದೇವಿಯ ದೇವಸ್ಥಾನ ಇದೆ ಇಲ್ಲಿ. ಇದು ಕುತ್ತಾರ್ ಜಂಕ್ಷನ್ ನಮಗೆ ಇಲ್ಲಿ ಕಾಣಸಿಗುವಂಥದ್ದು. ಇಲ್ಲಿ ನಾನು ತೋರಿಸಿರುವಂಥದ್ದು ಟೈಲ್ ಫ್ಯಾಕ್ಟ್ರಿ. ನಿಮಗೆ ಅದಕ್ಕಿಂತ ಮುಂದೆ ಹೋದಾಗ ಪೆಟ್ರೋಲ್ ಬಂಕ್ ಸಿಗುತ್ತೆ, ಅದೇ ರೋಡಲ್ಲಿ ಸ್ಟ್ರೈಟ್ ಹೋಗಬೇಕು. ಈಗ ನಾವು ತಗೊಳ್ಬೇಕು ಲೆಫ್ಟ್ ಟರ್ನ್. ಪೆಟ್ರೋಲ್ ಬಂಕ್ಗಿಂತ ಸ್ವಲ್ಪ ಮುಂದೆ ಹೋದಾಗ ನಮಗೆ ಲೆಫ್ಟ್ ಟರ್ನ್ ಸಿಗುತ್ತೆ. ಅಲ್ಲೊಂದು ಆಶ್ರಮ ಇದೆ, ಆಶ್ರಮ ಸಿಗುತ್ತೆ ಇಲ್ಲಿ ನಮಗೆ. ರೈಟಲ್ಲಿ ಒಂದು ಆಶ್ರಮ ಸಿಗ್ತದೆ, ಅದೇ ರೋಡಲ್ಲಿ ನೋಡಿ, ಇಲ್ಲಿ ಆಶ್ರಮ ಕಾಣ್ತದೆ ನಮಗೆ. ಅದೇ ರೋಡಲ್ಲಿ ನಾವು ಸ್ವಲ್ಪ ಮುಂದೆ ಹೋದಾಗ ಸಿಗುವುದೇ ನಮಗೆ ಶ್ರೀ ಕೊರಗಜ್ಜ ಕ್ಷೇತ್ರ ಕುತ್ತಾರು. ಸ್ವಲ್ಪ ಮುಂದೆ ಹೋಗಬೇಕಷ್ಟೇ ಈ ಆಶ್ರಮಕ್ಕಿಂತ.
ಕ್ಷೇತ್ರಕ್ಕೆ ಹತ್ರ ಆದೆವು ನೋಡಿ. ಈಗ ಕಾಣುವಂಥದ್ದೇ ಶ್ರೀ ಅಜ್ಜನ ಕ್ಷೇತ್ರ ಕುತ್ತಾರು. ತುಂಬ ಕಾರಣಿಕವಾದ ಜಾಗ ಇದು ನೋಡಿ. ಇದೆ ಶ್ರೀ ಕ್ಷೇತ್ರ ಕುತ್ತಾರು, ಕೊರಗಜ್ಜನ ಸಾನ್ನಿಧ್ಯ ಇದು. ತುಂಬ ಪವಿತ್ರ ಹಾಗೂ ತುಂಬ ಕಾರಣಿಕ ಕ್ಷೇತ್ರ ಇದು ನೋಡಿ. ನಿಮಗೆ ಬಲಬದಿಯಲ್ಲಿ, ನಾವು ರೋಡಲ್ಲಿ ಹೋಗ್ತಾ ಬಲಬದಿಯಲ್ಲಿ ಸಿಗ್ತದೆ ಇದು. ಇದೊಂದು ನಮ್ಮ ಅಜ್ಜನ ಸಾನ್ನಿಧ್ಯದ ಒಪೋಸಿಟ್ ಬಿಲ್ಡಿಂಗ್ ಇದು ಅರ್ಧದಲ್ಲೇ ನಿಂತಿದೆ, ಅಂದರೆ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದೊಂದು ಮಾತಿದೆ ಇಲ್ಲಿ. ಯಾಕೆಂದರೆ ಇಲ್ಲಿಯ ಯಾವುದೇ ವಿದ್ಯುತ್ ಬೆಳಕು ಅಜ್ಜನ ಈ ಕ್ಷೇತ್ರದ ಮೇಲೆ ಬೀಳುವಂತಿಲ್ಲ ಅಂತೆ. ಇಲ್ಲಿಯ ಕೋಲ ಕೂಡ ಕತ್ತಲೆಯ ಬೆಳಕಿನಲ್ಲೇ ನಡೆಯುವಂಥದ್ದು. ಯಾವುದೇ ಟ್ಯೂಬ್ಲೈಟ್ ಅಥವಾ ಮಿನಿಚರ್ ಯಾವುದೇ ಫೋಕಸ್ ಲೈಟ್ನೊಂದಿಗೆ ನಡೆಯುವುದಿಲ್ಲ. ಬರೀ ಮಂಬು ಬತ್ತೆ ಅಂತೇವೆ, ಅಂದರೆ ಜೀಟಿಗೆ ಅಂತೇವೆ ನಾವು, ಅದರಲ್ಲೇ ನಡೆಯುವಂಥದ್ದು. ಹಾಗಾಗಿ ಇದೊಂದು ಅಲ್ಲಿಯ ಇದು. ಮತ್ತು ಇನ್ನೊಂದೇನೆಂದರೆ ಅಲ್ಲಿ ಗಾಡಿಯಲ್ಲಿ ಹೋಗುವಾಗ ಕೂಡ ಹೆಡ್ಲೈಟ್ ಹಾಕುವಂತಿಲ್ಲ ಅಂತೆ ನೈಟಲ್ಲಿ. ಅಂಥದ್ದೊಂದು ಈ ಜಾಗದಲ್ಲಿ ಒಂದು ಪದ್ಧತಿ. ಅದನ್ನು ಎಲ್ಲರೂ ನಾವು ಅನುಸರಿಸ್ತೇವೆ ಕೂಡ. ಯಾಕೆಂದರೆ ಅದು ಹಿಂದಿನಿಂದ ಬಂದದ್ದು ಏನೋ ಒಂದು ಇದೆ ಅಂತೆ ಅದರ ಬಗ್ಗೆ ಒಂದು. ಹಾಗಾಗಿ ಅಲ್ಲಿ ಲೈಟ್, ಆ ಬಿಲ್ಡಿಂಗ್ ಕೂಡ ಅರ್ಧದಲ್ಲೇ ನಿಂತಿದೆ, ಅಂದರೆ ಅಲ್ಲಿ ಕೆಲಸ ಮಾಡಲಿಕ್ಕೇನೆ ಆಗಲಿಲ್ಲ, ಅರ್ಧದಲ್ಲೇ ಕನ್ಸ್ಟ್ರಕ್ಷನ್ ನಿಂತಿದೆ ಅಂತೆ. ಗಾಡಿಯಲ್ಲಿ ಹೋಗುವವರು ಹಾಗೆ ಅಲ್ಲಿ ಹೋಗಬೇಕಾದ್ರೆ ಲೈಟ್ ಆಫ್ ಮಾಡಿಕೊಂಡೇ ಹೋಗ್ತಾರೆ ನೈಟೆಲ್ಲ ಹೋಗುವಾಗ. ಏನು ಹೆದರಿಕೆ ಇಲ್ಲ, ಯಾಕೆಂದರೆ ಅವರ ಅಜ್ಜನ ಅಲ್ಲಿ ಆ ಸವಾರಿಯಲ್ಲಿ ಇರೋದ್ರಿಂದ ನಮಗೇನು ಭಯ ಇಲ್ಲ ರಾತ್ರಿ. ಹಾಗಾಗಿ ಇದೊಂದು ವಿಷಯ ಅಲ್ಲಿದು. ಈಗ ನಾವು ಕ್ಷೇತ್ರದ ದರ್ಶನ ಆಗಿ ವಾಪಸ್ ಹಿಂದಿರ್ತಾ ಇದ್ದೇವೆ ನೋಡಿ. ಹೋದ ದಾರಿಯಲ್ಲಿ ವಾಪಸ್ ರಿಟರ್ನ್ ಬರ್ತಾ ಇದ್ದೇವೆ. ತುಂಬ ಜನ ಇದ್ದರು, ತುಂಬ ಒಳ್ಳೆಯ ದರ್ಶನ ಕೂಡ ಆಯಿತು. ಅಲ್ಲಿಗೆ ಹೋಗಿ ಬಂದರೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಈಗ ನಾವು ತೊಕ್ಕೊಟ್ಟು ಜಂಕ್ಷನ್ನ ಬ್ರಿಡ್ಜ್ ಕೆಳಗಡೆಯಿಂದ ಫ್ಲೈಓವರ್ ಕೆಳಗಡೆಯಿಂದ ಮತ್ತೆ ವಾಪಸ್ ಹೈವೇ ಜಾಯಿನ್ ಆಗ್ತಾ ಇದ್ದೇವೆ. ಸುಮಾರು ಟೈಮ್ ಆಯಿತು ನಾನು ಅಜ್ಜನ ಕ್ಷೇತ್ರಕ್ಕೆ ಹೋಗಬೇಕು ಹೇಳಿ ಮಧ್ಯೆ ಲಾಕ್ಡೌನ್ ಅದು ಇದು ಎಲ್ಲ ಆಗಿ ಹೋಗ್ಲಿಕ್ಕೇ ಆಗಲಿಲ್ಲ. ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ. ಯಾವುದೇ ದೈವಸ್ಥಾನ ಆಗಲಿ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನಮಗೆ ಹಿತ ಅನ್ನಿಸುತ್ತೆ, ಸಮಾಧಾನ ಅನ್ನಿಸ್ತದೆ. ವಾಪಸ್ ಹೈವೇಯಲ್ಲೇ ಮತ್ತೆ ನಾವು ಹಿಂತಿರುಗ್ತಾ ಇದ್ದೇವೆ. ಮತ್ತೆ ಅದೇ ನೇತ್ರಾವತಿ ಬ್ರಿಡ್ಜ್ ನಮಗೆ ಸಿಗ್ತಾ ಇದೆ. ನೇತ್ರಾವತಿ ಬ್ರಿಡ್ಜ್ ನಮಗೆ ಅಷ್ಟು ಮನೋಹರವಾದ ದೃಶ್ಯ, ಅದು ತುಂಬ ಖುಷಿಯಾಗುತ್ತೆ ಎರಡೂ ಕಡೆ ಕೂಡ. ಈಗಂತೂ ತುಂಬ ಬ್ರಿಡ್ಜನ್ನು ಡೆವಲಪ್ ಮಾಡಿರೋದ್ರಿಂದ ನೋಡಲಿಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ. ನೋಡಿ, ಇಲ್ಲಿಂದ ಶುರು ಆಗುತ್ತೆ ಮತ್ತೆ ನೇತ್ರಾವತಿಯ ಬ್ರಿಡ್ಜ್ ಮೇಲೆ ನಮ್ಮ ಪ್ರಯಾಣ. ಎರಡೂ ಬದಿಯಲ್ಲೂ ನೀರು, ಮಧ್ಯದಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ ನೋಡಿ. ಈಗಂತೂ ಅಡ್ಡ ತಡೆಗೋಡೆಯನ್ನು ಕೂಡ ಮಾಡಿದ್ದಾರೆ, ಅಂದರೆ ಕೆಲವಾರು ಅನಾಹುತಗಳಿಂದ ತಪ್ಪಿಸಲಿಕ್ಕೆ ಅದೊಂದು ಕಾರಣದಿಂದ ಪೂರ್ತಿಯಾಗಿ ಕವರ್ ಮಾಡಿದ್ದಾರೆ. ಮೊದಲೆಲ್ಲ ಓಪನ್ ಇಟ್ಟಿದೆ. ಕಬ್ಬಿಣದ ವೈರ್ಗಳಿಂದ ಫುಲ್ ಕವರ್ ಮಾಡಿದ್ದಾರೆ. ಬ್ರಿಡ್ಜನ್ನು ದಾಟಿ ಬ್ರಿಡ್ಜ್
ಜನ ದಾಟಿ ಎದುರು ಬಂದೆವು ನಾವು. ಮತ್ತೆ ಹೈವೇಯಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಈಗ ಅಲ್ಲಿಂದ ನಾವು ಹೈವೇಯಲ್ಲಿ ಲೆಫ್ಟ್ ಟರ್ನ್ ತಗೊಳ್ತಾ ಇದ್ದೇವೆ ರೈಲ್ವೆ ಟ್ರ್ಯಾಕ್ ಹತ್ರ. ಸ್ಟ್ರೇಟ್ ಪಂಪೆಲ್ಗೆ ಹೋಗ್ತಾ ಇಲ್ಲ ನಾವು, ಅದೇ ರೋಡಲ್ಲಿ ವಾಪಸ್ ಬರುವಾಗ ನಾವು ಬ್ರಿಡ್ಜಿಗಿಂತ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ಟರ್ನ್ ತಗೊಂಡು ಸ್ಟ್ರೇಟ್ ಹೋಗ್ತಾ ಇದ್ದೇವೆ. ಈ ರೋಡ್ ಸ್ಟ್ರೇಟ್ ಹೋಗ್ತಾ ನಮಗೆ ಮಂಗಲದೇವಿ ಜಾಯಿನ್ ಆಗುತ್ತೆ ಈ ರೋಡು. ಮೊದಲಿಗೆ ನಮಗೆ ಇಲ್ಲೊಂದು ದೇವಸ್ಥಾನ ಸಿಕ್ಕಿದೆ. ನೆಕ್ಸ್ಟ್ ಮುಂದೆ ಹೋಗ್ತಾ ನಮಗೆ ಜಪ್ಪು ಮಹಾಕಾಳಿ ಪಡ್ಪು, ಇದು ರೈಲ್ವೆ ಟ್ರ್ಯಾಕ್ ನೋಡಿ. ಇಲ್ಲಿ ನಮಗೆ ರೈಲ್ವೆ ಟ್ರ್ಯಾಕ್ ಸಿಕ್ತು. ಇದನ್ನು ಪಾಸ್ ಆಗ್ತಾ ನಮಗೆ ಇದು ಸ್ಟ್ರೀಟ್ ರೋಡು ನಮಗೆ ಜಪ್ಪು ಆಗಿ ಮಂಗಲದೇವಿ ಜಾಯಿನ್ ಆಗುತ್ತೆ ನೋಡಿ. ರೈಲ್ವೆ ಟ್ರ್ಯಾಕ್ ಇದು ಮಹಾಕಾಳಿ ಪಡ್ಪು ಈ ಜಾಗ. ಇಲ್ಲಿಂದ ಸ್ಟ್ರೈಟ್ ಹೋದರೆ ನಮಗೆ ಜಪ್ಪು ಜಂಕ್ಷನ್ ಸಿಗುತ್ತೆ. ಇಲ್ಲಿ ಇದು ನೋಡಿ ಜಪ್ಪು ಮಾರ್ಕೆಟ್, ಜಪ್ಪು ಮಾರ್ಕೆಟ್ ಮೀನಿನ ಮಾರ್ಕೆಟ್, ಇದು ಮೀನು ಮತ್ತು ಇದು ತರಕಾರಿಯ ಮಾರ್ಕೆಟ್. ಈ ರೋಡು ಸ್ಟ್ರೈಟ್ ನಾವು ರೈಟಿಗೆ ಟರ್ನ್ ಮಾಡಿ ಮತ್ತೆ ಮುಂದೆ ಲೆಫ್ಟಿಗೆ ಟರ್ನ್ ಮಾಡಿದರೆ ನೋಡಿ, ಇಲ್ಲಿ ಲೆಫ್ಟಿಗೆ ಟರ್ನ್ ಮಾಡಬೇಕು. ಲೆಫ್ಟಿಗೆ ಟರ್ನ್ ಮಾಡಿ ಸ್ಟ್ರೈಟ್ ಹೋದರೆ ಅದೇ ಅಲ್ಲಿ ಎದುರಿಗೆ ಕಾಣುವಂಥದ್ದೇ ಶ್ರೀ ಮಂಗಳಾದೇವಿ ದೇವಸ್ಥಾನ. ಮಂಗಳೂರು ಅಂತ ಹೆಸರು ಬರಲಿಕ್ಕೆ ಮಂಗಳಾದೇವಿ ದೇವಸ್ಥಾನವೇ ಕಾರಣ ಅಂತ ಒಂದು ಮಾತಿದೆ. ಅದನ್ನು ಕೆಲವರು ಹೌದು ಅಂತಾರೆ, ಕೆಲವರು ಅಲ್ಲ ಅಂತಾರೆ. ಆದರೆ ನಾವು ಜಾಸ್ತಿ ಹೌದು ಅಂತಲೇ ಹೇಳ್ತೇವೆ. ನಾವು ಮಂಗಳಾದೇವಿ ದೇವಸ್ಥಾನ ಇರೋದ್ರಿಂದಲೇ ಮಂಗಳೂರಿಗೆ ಮಂಗಳೂರು ಅಂತ ಹೆಸರು ಬಂತು ಅಂತ ನೋಡಿ. ಇದೇ ಶ್ರೀ ಕ್ಷೇತ್ರ ಮಂಗಳಾದೇವಿ ದೇವಸ್ಥಾನ. ಇದು ಹೊರಗಿನ ದೃಶ್ಯ ದೇವಸ್ಥಾನದ್ದು. ಅಲ್ಲಿ ಹೊರಗೇನೆ ನಾವು ಕೈ ಮುಗಿದು ಮತ್ತೆ ಹೊರಟ್ವಿ ಅಲ್ಲಿಂದ. ಮಂಗಳಾದೇವಿ ದೇವಸ್ಥಾನದಿಂದ ಮತ್ತೆ ಬಲಭಾಗಕ್ಕೆ ತಿರುಗಿದಾಗ ನಮ್ಗೆ ಎಡಭಾಗದಲ್ಲೊಂದು ದೇವಸ್ಥಾನ ಕಾಣುತ್ತೆ. ಅದನ್ನು ದಾಟಿ ಮತ್ತೆ ಮುಂದೆ ಹೋಗ್ತಾ ಇದ್ದೇವೆ ನಾವು. ರಾಮಕೃಷ್ಣ ಆಶ್ರಮವನ್ನು ದಾಟಿ ಮತ್ತೆ ಮುಂದೆ ಇಲ್ಲೊಂದು ನೋಡಿ ಕೊರಗಜ್ಜನ ಸಾನ್ನಿಧ್ಯದ್ದು. ಇದು ರೈಲ್ವೆ ಟ್ರ್ಯಾಕ್. ಪಾಂಡೇಶ್ವರದ ಕಡೆಗೆ ಹೋಗ್ತಾ ಇದ್ದೇವೆ. ಇದು ಮಂಗಳೂರಿನ ಫಾರಂ ಮಾಲ್. ಮಂಗಳೂರಿನಲ್ಲಿರುವಂತಹ ದೊಡ್ಡ ಮಾಲ್ ಇದು ಫಾರಂ ಮಾಲ್. ಇದು ಪಾಂಡೇಶ್ವರದಲ್ಲಿದೆ. ಮಂಗಳೂರಿನ ಪಾಂಡೇಶ್ವರದಲ್ಲಿರುವಂತಹ ಫಾರಂ ಮಾಲ್ ತುಂಬ ದೊಡ್ಡದಾದಂತಹ ಮಾಲ್ ಇದು ಮಂಗಳೂರಿನಲ್ಲಿ. ಅದನ್ನು ದಾಟಿ ಮತ್ತೆ ಮುಂದೆ ಪಾಂಡೇಶ್ವರ ವೃತ್ತ.
ಕ್ರಾಸ್ ಆಗಿ ಈಗ ನಾವು ಕಾರ್ ಶೀಟ್ ರೋಡು ಅದರಲ್ಲಿ ಹೋಗ್ತಾ ಇದ್ದೇವೆ. ಕೃಷ್ಣ ಭವನದ ಹತ್ರ ನಾವು ಲೆಫ್ಟಿಗೆ ಟರ್ನ್ ಮಾಡಿ ಮುಂದೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಐಡಿಯಲ್ ಐಸ್ ಕ್ರೀಮ್. ಇಲ್ಲಿ ಎದುರಿಗಿರುವಂಥದ್ದೇ ಮಾಯಾ ಹೋಟೆಲ್. ಈಗ ನಾವು ಇಲ್ಲಿ ಹೋಗಿ ಒಂದು ಕಾಫಿ ಮತ್ತೊಂದು ಮಸಾಲೆ ದೋಸೆ ತಿಂದು ಮನೆಗೆ ಹೊರಡುವ ಅಂತ ಇದ್ದೇವೆ. ಈಗ ಗಾಡಿಯನ್ನು ಪಾರ್ಕ್ ಮಾಡಿ ಅಲ್ಲಿಂದ ಸೀದಾ ಹೋಟೆಲ್ ಒಳಗಡೆ ಹೋಗಿ ಒಂದು ಮಸಾಲೆ ದೋಸೆ ಮತ್ತು ಒಂದು ಕಾಫಿ ಕುಡಿದೆ ನಾನು, ನನ್ನ ಮಗ ಮತ್ತು ನಾನು. ಸುಸ್ತೇನೂ ಆಗಿಲ್ಲ, ಆದರೆ ತುಂಬ ಧೂಳಿದ್ದಿದ್ದರಿಂದ ನನಗೆ ಸ್ವಲ್ಪ ಡಸ್ಟ್ ಎಲರ್ಜಿ ಇದೆ. ಈಗ ಮಾಸ್ಕ್ ಹಾಕಿರೋದ್ರಿಂದ ಸಮಸ್ಯೆ ಅಷ್ಟು ಆಗಲಿಲ್ಲ ನನಗೆ. ರೋಡ್ ತುಂಬ ಕಂಪ್ಲೀಟಾಗಿ ಹೋಗಿದೆ ನೋಡಿ. ಮಾಯದ ಸರಿ ಒಪ್ಪೋಸಿಟ್ ಸೆಲೆಕ್ಷನ್ ಸೆಂಟರ್ ಮತ್ತು ನಮಗೆ ಕಾಮತ್ ಆ್ಯಂಡ್ ಕೋ ಇದೆ. ನಾವು ಕುತ್ತಾರ್ಪದ ಶ್ರೀ ಕೊರಗಜ್ಜ ಸನ್ನಿಧಾನಕ್ಕೆ ಹೋಗಿ ಈಗಷ್ಟೇ ಮನೆಗೆ ವಾಪಸ್ ಬಂದೆವು. ಇದು ಕೊರಗಜ್ಜನ ಸಾನ್ನಿಧ್ಯದ ಪ್ರಸಾದ, ಬೀಡ ಮತ್ತು ಚಕ್ಕುಲಿ. ಇದೇ ಅಲ್ಲಿಯ ಪ್ರಸಾದ. ನಾವು ಹರಕೆ ಇಟ್ಟ ಪ್ರಸಾದವನ್ನೇ ನಮಗೆ ಪ್ರಸಾದದ ರೂಪದಲ್ಲಿ ಅವರು ವಾಪಸ್ ನಾವು ತಗೊಂಡು ಬರ್ಬೋದು ಮನೆಗೆ. ನಾವು ಬರ್ತಾ ಒಂದು ಮಾಯಾ ಹೋಟೆಲ್ಗೆ ಹೋಗಿ ಕಾಫಿ ಮತ್ತು ಒಂದು ಮಸಾಲೆ ದೋಸೆ ತಿಂದು ಬಂದೆವು. ಆನಂತರ ಅಲ್ಲಿಂದ ಸಿಟಿ ಸೆಂಟರ್ ಸ್ಪಾರಿಗೆ ಹೋದೆವು. ಏನಾದರೂ ದೀಪಾವಳಿ ಆಫರ್ ಇದೆಯಾ ಅಂತ ನೋಡೋಕ್ಕೆ ಹೋದದ್ದು, ಪರ್ಚೇಸ್ ಏನು ಮಾಡಿಲ್ಲ. ಆದರೆ ಇಷ್ಟ ಆಗಲಿಲ್ಲ, ಏನು ಆಫರ್ ಇರಲಿಲ್ಲ ಸ್ಪಾರಲ್ಲಿ. ಹಾಗಾಗಿ ಸ್ಪಾರಿಗೆ ಹೋಗೋದು ವೇಸ್ಟ್ ಅಂತ ಅನಿಸ್ತು ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ. ಸೊ ಜಾಸ್ತಿ ನಮಗೆ ಆಫರ್ ಇರುವುದೇ ಈಗ ದೀಪಾವಳಿಯಲ್ಲಿ ಡಿ-ಮಾರ್ಟಲ್ಲಿ. ಹಾಗಾಗಿ ಡಿ-ಮಾರ್ಟಿಗೆ ಹೋಗಿ ಒಂದು ಸಲ ನೀವೆಲ್ಲ. ಸೊ ಇವತ್ತು ನಾನು ಕೊರಗಜ್ಜ ಸಾನ್ನಿಧ್ಯಕ್ಕೆ ಹೋಗಿ ಬಂದೆ. ತುಂಬ ಖುಷಿ ಆಯಿತು. ನಾನು ಮತ್ತೆ ನನ್ನ ದೊಡ್ಡ ಮಗ ಇಬ್ಬರು ಹೋಗ್ತಿದ್ದೆವು ನಾವು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಕೊರಗಜ್ಜ ಸಾನ್ನಿಧ್ಯ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ನಮ್ಮ ತುಳುನಾಡಲ್ಲಿ ನಾವು ತುಂಬ ನಂಬುವಂತಹ ದೈವ ಅಂದರೆ ಯಾಕೆ ಅಂದರೆ ಏನಾದರೂ ಒಂದು ವಸ್ತು, ನಮ್ಮ ಚಿನ್ನ ಇರ್ಬೋದು, ದುಡ್ಡು ಇರ್ಬೋದು, ಯಾವುದಾದ್ರೂ ಒಂದು ಮಿಸ್ ಆದರೆ ಅಥವಾ ಕಳ್ಕೊಂಡ್ರೆ ನಾವು ಅಜ್ಜನಿಗೆ ಒಂದು ಬೀಡ ಮತ್ತು ಚಕ್ಕುಲಿ ಹರಕೆ ಹೇಳಿದರೆ ಸಾಕು, ಅದು ನಮ್ಮ ಕೈ ಸೇರಿ ಆಗುತ್ತೆ. ಅಷ್ಟು ಪವರ್ಫುಲ್ ದೈವ ನಮ್ಮ ಕೊರಗಜ್ಜ ದೈವ. ಮತ್ತು ಕುತ್ತಾರು ಪದವಿನ ದೈವ ಅಂತೂ ತುಂಬ ಕಾರಣಿಕದ ಅಜ್ಜ ನಮ್ಮದು. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ತುಳುವಾರು ಎಲ್ಲ ನಂಬುವಂಥ ದೈವ ಕೊರಗಜ್ಜ ದೈವ. ಒಂದು ಸಲ ನೀವು ಕೂಡ ಭೇಟಿ ಕೊಡಿ ಕುತ್ತಾರು ಪದವಿಗೆ. ತುಂಬ
ಖುಷಿಯಾಗುತ್ತೆ ಅಲ್ಲಿಯ ಪರಿಸರ ಇರ್ಬೋದು. ಇನ್ನೊಂದು ವಿಶೇಷ ಏನಂದರೆ, ಕುತ್ತಾರು ಅಜ್ಜನ ಸಾನ್ನಿಧ್ಯದ ಎದುರು ನಾವು ರೋಡ್ ಇದೆ, ಅಲ್ಲಿ ಹೋಗುವಾಗ ನಾವು ಯಾವುದೇ ವೆಹಿಕಲ್ನ ಲೈಟ್ ಹಾಕುವಂತಿಲ್ಲ, ಆಫ್ ಮಾಡಿಕೊಂಡೇ ಹೋಗಬೇಕು. ಕತ್ತಲೆ ನೈಟ್ ಕೂಡ ಆಫ್ ಮಾಡಿಕೊಂಡೇ ನಾವು ಹೋಗಬೇಕು, ಆನ್ ಇಡುವಂತಿಲ್ಲ. ಅದೊಂದು ಅಲ್ಲಿ ಇದು. ಮತ್ತು ಇನ್ನೊಂದು ಏನಂದರೆ, ನನಗೆ ಅಲ್ಲಿ ಎಂಟ್ರೆನ್ಸ್ ತನಕ ನಾನು ಮಾತ್ರ ವಿಡಿಯೋ ಮಾಡಿದೆ, ಅದರ ಒಳಗೆ ನಮಗೆ ಅಲ್ಲೇ ಹಾಕಿದ್ದಾರೆ ವಿಡಿಯೋ ಮಾಡಲಿಕ್ಕಿಲ್ಲ ಅಂತ. ಹಾಗಾಗಿ ನನಗೆ ಒಳಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹೆಚ್ಚಿನ ದೇವಸ್ಥಾನಗಳಲ್ಲಿ ಇದೇ ಒಂದು ರೂಢಿ ಮಾಡ್ಕೊಂಡಿರೋದ್ರಿಂದ ಹೆಚ್ಚಿನ ಕಡೆ ಒಳಗೆ ವಿಡಿಯೋ ಮಾಡುವಂಥ ಅವಕಾಶ ನಮಗೆ ಸಿಗುವ ಅವಕಾಶ ಸ್ವಲ್ಪ ಕಮ್ಮಿ. ಹೊರಗೆ ಆದಷ್ಟು ನಿಮಗೆ ನಾನು ಪುಣ್ಯಕ್ಷೇತ್ರ ದೇವಸ್ಥಾನಗಳ ಬಗ್ಗೆ ವಿಡಿಯೋ ಅಂತ ಅಪ್ಲೋಡ್ ಮಾಡೇ ಮಾಡ್ತೀನಿ. ಯಾಕೆಂದರೆ ನಮ್ಮ ತುಳುನಾಡಲ್ಲಿ ನಾವು ದೇವಾರಾಧನೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೆ, ದೈವಾರಾಧನೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ನಾವು ದೇವರಿಗಿಂತ ಮೊದಲು ದೈವವನ್ನು ಆರಾಧಿಸಿ ಆನಂತರ ದೇವರನ್ನು ಪೂಜಿಸುವಂತಹ ತುಳುವರು ನಾವು. ಹಾಗಾಗಿ ದೇವಸ್ಥಾನವನ್ನು ತೋರಿಸುವಷ್ಟೇ ನಾನು ದೈವಸ್ಥಾನವನ್ನು ಕೂಡ ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ತುಂಬ ದೇವಸ್ಥಾನಗಳು ನಮ್ಮ ತುಳುನಾಡಲ್ಲಿ ತುಂಬ ಪವರ್ಫುಲ್. ಯಾವುದು ಮಂತ್ರದೇವತೆಯ ದೇವಸ್ಥಾನ ಇರ್ಬೋದು, ಅಥವಾ ಕಲ್ಲುಟ್ಟಿಯ ತಾಯಿಯ ದೇವಸ್ಥಾನ ಇರ್ಬೋದು, ಜಾರಂದಾಯ ದೈವಗಳ ಅಣ್ಣಪ್ಪ ಪಂಜುರ್ಲಿ ತುಂಬ ದೈವಗಳನ್ನು ನಾವು ಆರಾಧಿಸೋದ್ರಿಂದ ಬೇರೆ ಬೇರೆ ಕಡೆಯ ಬೇರೆ ಬೇರೆ ದೇವಸ್ಥಾನಗಳ ಬಗ್ಗೆ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಇವತ್ತು ನಾನು ಹೋಗಿ ಬಂದದ್ದು ನನ್ನ ತುಂಬ ನಾನು ನಂಬುವಂತಹ ಅಜ್ಜ ಕೊರಗಜ್ಜನ ಸನ್ನಿಧಾನಕ್ಕೆ. ಮತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ರಾವ್ ಗುಳಿಗಜ್ಜ, ಸಂಕಲ ಗುಳಿಗಜ್ಜ, ಹೀಗೆ ಬೇರೆ ಬೇರೆ ಗುಳಿಗಜ್ಜನ ಅವತಾರವನ್ನು ಕೂಡ ನಾವು ನಂಬ್ತೇವೆ. ಅದರ ಬಗ್ಗೆ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳ್ತೇನೆ ನಾನು. ಮತ್ತು ಆದಷ್ಟು ಸನ್ನಿಧಾನವನ್ನು ತೋರಿಸಲಿಕ್ಕೆ ಪ್ರಯತ್ನಿಸ್ತೇನೆ ನಾನು ಶೇರ್ ಮಾಡಲಿಕ್ಕೆ. ಧನ್ಯವಾದಗಳು.